ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೋಗ ಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ಬಿಜೆ ಅವರಿಂದ ಆನ್ಲೈನ್ ಯೋಗ ಶಿಬಿರವು ನಗರದ ಕೋಡಿಕಲ್ ಕುರುವಂಬ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕದ್ರಿ ದೇವಸ್ಥಾನದ ವಿಠಲದಾಸ ತಂತ್ರಿಯವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರತಿಯೊಬ್ಬರಿಗೆ ಯೋಗ ಅತಿ ಪ್ರಾಮುಖ್ಯವಾಗಿರುತ್ತದೆ. ಯೋಗದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹೇಳಿದರು. ವಿಜಯಲ್ಲಿರುವಂತಹ ಅರಸು ಪುಳ್ಳಂದಾಯ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವವು 4 ದಿವಸದಲ್ಲಿ ನಿಗದಿಗೊಂಡಿದೆ. ಆದರೆ ಈ ಕೊರೋನಾದ ಕಾರಣದಿಂದ ಅದು ಮುಂದೆ ಏನಾಗಬಹುದು ಅನ್ನುವಂಥದ್ದು ತೀರ್ಮಾನಕ್ಕೆ ಬರಲಿಕ್ಕೆ ಇದೆ. ಆದರೆ ಅದರ ಪೂರ್ವಭಾವಿಯಾಗಿ ಏನಂತ ಹೇಳಿದರೆ, ಅದಕ್ಕೆ ಬೇಕಾದಂತಹ ಕೆಲವು ಪರಿಕರಗಳನ್ನು ಅವರು ಜಗದೀಶ್ ಶೆಟ್ಟರು ಶಿಬಿರಾರ್ಥಿಗಳಿಂದ ಅವರನ್ನು ಒಪ್ಪಿಸಬೇಕು, ದೈವದ ಅನುಗ್ರಹ ಅವರಿಗೆ ಸಿಗಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡೆಲ್ಲ ಮಾಡಿದ್ದಾರೆ. ಒಂದನೇದಾಗಿ ಮುಗುಳಿ ನಂತರ ದೀಪದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತಿನ ದಿವಸದಲ್ಲಿ ಅದನ್ನೆಲ್ಲ ಒಪ್ಪಿಸಲಾಯಿತು. ಎಲ್ಲರಿಗೂ ಕೂಡ ದೇವರ ಸನ್ಮಂಗಳವನ್ನು ಅನುಗ್ರಹಿಸಲಿ. ಈ ಕೊರೋನಾದ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ಈ ಯೋಗ ಅಂತ ಹೇಳುವಂಥದ್ದು ಅತಿ ಅಮೂಲ್ಯವಾಗಿರುವಂತಹ ಒಂದು ಸಾಧನವಾಗಿದೆ ಆರೋಗ್ಯ ಪ್ರಾಪ್ತಿಗೋಸ್ಕರ. ಎಲ್ಲರಿಗೂ ಕೂಡ ಆ ಯೋಗದ ಪ್ರತಿಫಲವು ಸಿಗಲಿ. ಎಲ್ಲರಿಗೂ ಬಂದಿರುವಂತಹ ಕೊರೋನಾದ ಆ ಮಹಾಮಾರಿಯ ತೊಂದರೆಯು ಪರಿಹಾರವಾಗಲಿ, ಜಗತ್ತು ಸನ್ಮಂಗಳವನ್ನು ಉಂಟು ಮಾಡಲಿ, ಜಗತ್ತಿಗೆ ದೇವರ ಸನ್ಮಂಗಳವನ್ನು ಉಂಟು ಮಾಡಲಿಕ್ಕೊಂಡು ಈ ಸಮಯದಲ್ಲಿ ಅಪೇಕ್ಷೆ ಪಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆನ್ಲೈನ್ ಈ ಶಿಬಿರವು ಉತ್ತಮವಾಗಿ ನೆರವೇರಲಿ, ಎಲ್ಲರಿಗೂ ಅದರ ಪ್ರತಿಫಲವು ಸಿಗಲಿ, ಅವರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿಗೂ ಕೂಡ. ಇದೇ ವೇಳೆ ಬಿಜೆಯಲ್ಲಿರುವ ಅರಸು ಪುಲಂಥಾಯ ಜುಮಾದಿ ಮಠ ದೇವಸ್ಥಾನದ ಅಷ್ಟಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಮುಗುಳಿ ಹಾಗೂ ದೀಪವನ್ನು ಕ್ಷೇತ್ರಕ್ಕೆ ಹಸ್ತಾಂತರಿಸಲಾಯಿತು. ಈ ವೇಳೆ ಅರಸು ಪುಲಂಥಾಯ ಜುಮಾದಿ ಮಠ ದೇವಸ್ಥಾನದ ಅಷ್ಟಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಸದಾಶಿವ ಶೆಟ್ಟಿ, ಕಾರ್ಯದರ್ಶಿ ಗುರುದತ್ ಕಾಮತ್, ಟ್ರಸ್ಟಿ ಲೋಕನಾಥ್ ಶೆಟ್ಟಿ, ಗಿರೀಶ್ ಶೆಟ್ಟಿ, ಕಲ್ಪಾವಿ, ತಾರನಾಥ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತದಬಳಿಕ ಆನ್ಲೈನ್ ಯೋಗ ಶಿಬಿರವು ಯೋಗ ಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ಅವರಿಂದ ನೆರವೇರಿತು.